ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಹೇಗೆ ಆದರ್ಶ ಹೇಳಿದ್ರೆ ಯಡಿಯೂರಪ್ಪರ ಆದರ್ಶ. ಯಡಿಯೂರಪ್ಪರು ಹೇಳಿರುವಂಥ ಅಂಶಗಳೇನಿದೆ, ನಮ್ಮ ರಾಷ್ಟ್ರ ನಾಯಕರು ಹೇಳಿದರೆ, ಪಾರ್ಟಿ ಸೂಚನೆ ಕೊಟ್ಟರೆ ಅದಕ್ಕೆ ಸರಿಯಾಗಿ ನಡ್ಕೋತೇನೆ ಅಂತ ಹೇಳಿರುವಂಥದ್ದು ಹೇಳಿರುವಂಥದ್ದು ಆದರ್ಶ. ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ಪಾರ್ಟಿ. ಯಡಿಯೂರಪ್ಪರು ಹೇಳಿರುವಂಥ ಅಂಶ ಏನಿದ್ರೆ, ಪಾರ್ಟಿ ಹೇಳಿದ್ರೆ ನಾನು ರಾಜೀನಾಮೆ. ಪಾರ್ಟಿಯಲ್ಲಿ ಈ ರೀತಿಯ ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪ. ಹಾಗಾಗಿ ರಾಷ್ಟ್ರದಲ್ಲಿ ಯಡಿಯೂರಪ್ಪಗೆ ಮೊನ್ನೆ ಈಗಾಗಲೇ ರಾಷ್ಟ್ರೀಯ ನಮ್ಮ ನಾಯಕರು ಹೇಳಿದ್ದಾರೆ, ಪಾರ್ಟಿಯಲ್ಲಿ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಗಳಿಲ್ಲ. ಹಾಗಾಗಿ ಚರ್ಚೆಗಳು ಇವತ್ತು ಅಪ್ರಸ್ತುತ. ಇವತ್ತು ಒಂದೇ ನಮ್ಮ ಕೆಲಸ, ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಕೋವಿಡ್ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಡಬೇಕಾಗಿದೆ, ಆ ಕಾರ್ಯದ ಕಡೆ ಗಮನ ಕೊಡಬೇಕಾಗಿದೆ. ಹಾಗಾಗಿ ಯಡಿಯೂರಪ್ಪರು ಹೇಳಿರುವಂಥ ಅಂಶ ಏನು ಹೇಳಿದ್ರೆ, ಸಹಜವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತ ಹೇಗಿರಬೇಕು ಅನ್ನೋದು ಆದರ್ಶವಾಗಿ ಇಟ್ಕೊಂಡು ಅವರು ಹೇಳಿದ್ದಾರೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಈ ಚರ್ಚೆಗಳು ಯಾವುದೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಡಿಯೂರಪ್ಪರು ಆದರ್ಶವಾಗಿ ಹೇಳಿದ್ದಾರೆ, ನಾನೊಬ್ಬ ನಿಷ್ಠಾವಂತ ಕಟ್ಟಾಳು ಪಾರ್ಟಿ ಸೂಚನೆ ಕೊಟ್ಟಂತೆ ಒಂದು ಪಾರ್ಟಿಯ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿ. ಅದರ ಪಾರ್ಟಿಯ ಮುಂದೆ ಈ ಚರ್ಚೆ ಇಲ್ಲ, ರಾಷ್ಟ್ರೀಯ ನಾಯಕರ ಮುಂದೆ ಈ ಚರ್ಚೆ ಇಲ್ಲ, ನಮ್ಮ ಶಾಸಕಾಂಗ ಪಾರ್ಟಿಯಲ್ಲಿ ಈ ಚರ್ಚೆ ಇಲ್ಲ. ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಚರ್ಚೆಗಳಾಗಲಿ ನಮ್ಮಲ್ಲಿಲ್ಲ. ನೋಡಿ, ಸಹಜವಾಗಿ ಕಳೆದ ಮುಖ್ಯಮಂತ್ರಿ ಆದಮೇಲೆ ವಿರೋಧ ಪಕ್ಷಗಳ ಟೀಕೆಗಳು, ವಿರೋಧ ಪಕ್ಷಗಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾಡತಕ್ಕಂಥ ಅಪವಾದ, ಇನ್ನೇನು ಟೂಲ್ ಕಿಟ್ ನಾವು ಕೇಳಿದ್ವಿ ಮೊನ್ನೆ, ಬೇರೆ ಬೇರೆ ಕಾರಣ ಇಟ್ಕೊಂಡು ರಾಜಕೀಯ ಮಾಡತಕ್ಕಂಥ ವಿರೋಧ ಪಕ್ಷಗಳ ಸಂಪರ್ಕಕ್ಕೆ ಎಲ್ಲದರ ನೋವು ಇರಬಹುದು. ಆದರೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಹೇಳಿದ್ರೆ, ನಾನೊಬ್ಬ ಕಾರ್ಯಕರ್ತ ಹೈಕಮಾಂಡ್ ಹೇಳಿದರೆ ಎಲ್ಲವನ್ನು ಪಾಲಿಸ್ತೇನೆ. ರಾಷ್ಟ್ರೀಯ ನಾಯಕರ ಸೂಚನೆ ಏನಿದೆ, ಪಾರ್ಟಿ ಸೂಚನೆಗೆ ಬದ್ಧ ಆಗಿರ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಪಾರ್ಟಿ ಮುಂದೆ ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ರೀತಿಯ ಗೊಂದಲಗಳಿಲ್ಲ, ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪ ಸಹಜವಾಗಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಪಾರ್ಟಿಯಲ್ಲಿ ನಾಯಕತ್ವ ಜವಾಬ್ದಾರಿಗಳ ಮುಖಾಂತರ ಕೊಡ್ತಾರೆ. ಹಾಗೆ ನಮ್ಮಲ್ಲಿ ಅಂತ 10 ನಾಯಕರಿದ್ದಾರೆ ಅನ್ನುವಂಥದ್ದನ್ನು ಅವರೊಬ್ಬರು ಹಿರಿಯರಾಗಿ ಮಾರ್ಗದರ್ಶನ ಮಾಡ್ತಾರೆ. ನೋಡಿ, ಈಗಾಗಲೇ ಯಾವುದೇ ರೆಬೆಲ್ಗಳಿಲ್ಲ, ಎಲ್ರಿಗೂ ನಾವು ಹೇಳಿದ್ದೇವೆ, ಮಾತುಕತೆ ಮಾಡಿದ್ದೇವೆ. ಯಾವುದೇ ನೋವುಗಳಿದ್ರೆ ನಾವು ಅಂತ ಹೇಳಿದ್ವಿ. ಸಹಜವಾಗಿರ್ತಕ್ಕಂಥ ಭಾವನೆಗಳು, ನೋವುಗಳು ಸರ್ಕಾರ ನಡೆಸತಕ್ಕಂಥ ಸಂದರ್ಭದಲ್ಲಿ, ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಇರ್ತದೆ. ಅದೆಲ್ಲವನ್ನು ಸರಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೆಬೆಲ್ಗಳು ನಮ್ಮಲ್ಲಿಲ್ಲ. ನೋಡಿ, ನಾನು ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯೇ ನಮ್ಮಲ್ಲಿಲ್ಲ. ಯಾವುದೇ ರೀತಿಯ ಗೊಂದಲಗಳಿಲ್ಲ, ಯಾವುದೇ ರೀತಿಯ ಅಪಸ್ವರಗಳಿಲ್ಲ, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪ, ನಮ್ಮ ಸರ್ವಸಮ್ಮತಿಯ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪ. ಇವತ್ತು ಒಂದೇ ಕೆಲಸ ನಮಗೆಲ್ಲರೂ ಕೋವಿಡ್ ನಿರ್ವಹಣೆ. ಈಗಾಗಲೇ ಯಾರ್ಯಾರು ಮಾತನಾಡಿದಾರೋ ಅವರೆಲ್ಲ ನಮ್ಮ ಕರೆದು ಮಾತನಾಡಬೇಕಾಗಿದೆ. ನಾವು ಅದಕ್ಕೋಸ್ಕರ ಮುಂದಿನ ಈ ತಿಂಗಳು ಸಭೆಗಳನ್ನೆಲ್ಲ ಕರೆದಿದ್ದೇವೆ. ಯಾರ್ಯಾರಿಗೂ ನೋವುಗಳಿದ್ದಾವೆ, ಏನು ವ್ಯತ್ಯಾಸಗಳಿದೆ, ಎಲ್ಲವನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಪಾರ್ಟಿ ಮಾಡ್ತೀವಿ.